ಮಡಿಕೇರಿಯ ಪೊನ್ನಂಪೇಟೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರಿಗೆ ತ್ರಿಶೂಲ ದೀಕ್ಷೆ ಹಾಗೂ ಏರ್ಗನ್ ತರಬೇತಿ ನೀಡಿರುವ ಕುರಿತು ವರದಿಯಾಗಿದೆ. ಬಜರಂಗ ದಳದ ಪ್ರಶಿಕ್ಷಾ ವರ್ಗದಲ್ಲಿ ನೀಡಿದ ತ್ರಿಶೂಲ ದೀಕ್ಷೆ ಹಾಗೂ ಬಂದೂಕು ತರಬೇತಿಯನ್ನ ಬಜರಂಗ ದಳ ಸಮರ್ಥಿಸಿಕೊಂಡಿದೆ. ಕಾನೂನು ವ್ಯಾಪ್ತಿಯಲ್ಲೇ ಈ ತರಬೇತಿ ನಡೆದಿರುವುದು ಈ ಹಿಂದಿನಿಂದಲೂ ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಇದೇ ರೀತಿ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಹೀಗಾಗಿ ಇದರಲ್ಲಿ ಯಾವುದೇ ಕಾನೂನು ಬಾಹಿರ ಕೆಲಸಗಳು ಇಲ್ಲ ಎಂದು ಬಜರಂಗ ದಳದ ರಾಜ್ಯ ಸಂಚಾಲಕ ಸುನಿಲ್ ಕೆಆರ್ ಹೇಳಿಕೆಯನ್ನು ನೀಡಿದ್ದಾರೆ. ಆಗಲೇ ಹೇಳಿದ ಹಾಗೆ ಆತ್ಮವಿಶ್ವಾಸವನ್ನು ಮನೋಸ್ಥೈರ್ಯವನ್ನು ತುಂಬಿಸುವಂಥ ಕೆಲಸ. ಮತ್ತು ಏನು ನಾವು ತ್ರಿಶೂಲವನ್ನು ಕೊಟ್ಟಿದ್ದೇವೆ ಅದು ಕಾನೂನಿನ ಚೌಕಟ್ಟಿನಿದೆ. 5 ಇಂಚಿನ ಒಂದು ಚಿಕ್ಕ ತ್ರಿಶೂಲ ಕೊಟ್ಟಿರುವಂಥದ್ದು, ಅದು ಕಾನೂನಿನ ಪರಿಧಿಯ ಒಳಗೆ. ಮತ್ತು ಎರಡನೇದು ಬಂದೂಕಿನ ಬಗ್ಗೆ ನಾವು ಹೇಳುವಂಥದ್ದು ಅದೊಂದು ಏರ್ ರೈಫಲನ್ನು ಕೊಟ್ಟು ಅದರಲ್ಲಿ 1 ವಾರಗಳ ಕಾಲ ಯಾವುದೋ 1-2 ದಿವಸ ಏರ್ ರೈಫಲನ್ನು ಕೊಟ್ಟು ಅವನಿಗೆ ಗುರಿಯನ್ನಿಟ್ಟು ಅವನ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅವನನ್ನು ಗಟ್ಟಿಗೊಳಿಸುವಲ್ಲಿ ಮಾಡುವಂಥ ಕೆಲಸಕ್ಕೆ ಯಾವುದೇ ತಪ್ಪಿಲ್ಲ ಅಂತ ಅನಿಸ್ತದೆ. ಮತ್ತು ಅದು ಯಾವುದೇ ಗನ್ ಏನು ಹೇಳ್ತಾ ಇದ್ದೀವಿ ಅದು ಅಲ್ಲವೇ ಅಲ್ಲ, ಕಾನೂನಿನ ಪರಿಧಿಯೊಳಗೆ ಈ ಪ್ರಶಿಕ್ಷಣ ವರ್ಗ ನಡೆದಿದೆ. ಇವತ್ತು ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಅಲ್ಲಿ ಹೋಗಿ ಪೂಜೆ ಹವನಗಳನ್ನು ಶುದ್ಧೀಕರಿಸುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಒಂದು ಎಲ್ಲರಿಗೂ ಗೊತ್ತಿದ್ದ ಹಾಗೆ ಧಾರ್ಮಿಕ ಇಲಾಖೆ ಸಂಬಂಧಪಟ್ಟಂತಹ ಧಾರ್ಮಿಕ ಸ್ಥಳ ದತ್ತಪೀಠ, ಹಿಂದೂಗಳ ಪೀಠ ದತ್ತಪೀಠ ಅಂತಲೇ ನಾವು ಅನ್ನೋದನ್ನು ಇವತ್ತು ಹಿಂದೂಗಳಿಗೆ ಸೇರಿರುವಂಥದ್ದು ಹೇಳ್ತಾ ಇದ್ದೇವೆ. ದತ್ತಾತ್ರೇಯ ನೆಲೆಸಿದಂಥ ಜಾಗ. ಇವತ್ತು ಅಂತಹ ಪವಿತ್ರ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಮಾಂಸದೂಟವನ್ನು ಮಾಡಿಸ್ತಾರೆ ಅಂತ ಹೇಳಿದರೆ ಅದನ್ನು ನಾವು ತೀವ್ರವಾದ ಕಟುವಾದ ಶಬ್ದಗಳಿಂದ ಖಂಡಿಸ್ತೇವೆ ಬಜರಂಗ ದಳ. ಮತ್ತು ಇದರ ವಿರುದ್ಧ ಹೋರಾಟಕ್ಕೆ ನಾವು ಯಾವ ರೀತಿಯಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ರೂಪರೇಷೆಗಳನ್ನು ಮಾಡ್ತೇವೆ. ಒಂದು. ಎರಡನೇದು, ಇದಕ್ಕೆ ಜಿಲ್ಲಾಡಳಿತ ನೇರ ಹೊಣೆ. ಇವತ್ತು ಧಾರ್ಮಿಕ ದತ್ತಿ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿ ಇದನ್ನು ಅದರ ಬಗ್ಗೆ ಕೂಲಂಕಷವಾಗಿ ತನಿಖೆ ನಡೆಸಬೇಕು. ಮತ್ತು ಅದರ ಇವತ್ತು ಏನು ಮಾಂಸದೂಟವನ್ನು ಮಾಡಿದ್ದಾರೆ ಅದು ಅವರಿಗೆ ಅಲ್ಲಿಯ ಧಾರ್ಮಿಕ ದತ್ತಿ ಇಲಾಖೆ ಗೊತ್ತಿಲ್ಲ ಅಂತ ಹೇಳಿದರೆ ಅದಕ್ಕೆ ಎಲ್ಲ ಪೂರ್ತಿ ಹೊಣೆ ಧಾರ್ಮಿಕ ದತ್ತಿ ಇಲಾಖೆ. ತಕ್ಷಣ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಇವತ್ತು ಏನು ಅಲ್ಲಿ ಅಧಿಕಾರಿಗಳಿದ್ದರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಭಾರಿ ಸ್ಪಷ್ಟ, ಇದು ಹಿಂದೂಗಳು ಬಹುಸಂಖ್ಯಾತರಿಂದ ಹಿಂದೂ ರಾಷ್ಟ್ರ. ಇಲ್ಲಿ ಏನೆಲ್ಲ ಮಸೀದಿಗಳು ಆಗಿದೆ, ಸುಮಾರು 300, 400, 500, 600 ವರ್ಷಗಳಿಂದ ಏನೆಲ್ಲ ಮಸೀದಿಗಳಾಗಿದೆ ಅದೆಲ್ಲವೂ ಕೂಡ ದೇವಸ್ಥಾನಗಳು ಇದ್ದಂಥ ಜಾಗದಲ್ಲಿ ಅದನ್ನು ಆಕ್ರಮಣವನ್ನು ಮಾಡಿ ಅದನ್ನು ವಶಪಡಿಸಿಕೊಂಡು ನಡೆದಿರುವಂಥ ಎಲ್ಲವೂ ಕೂಡ ಇವರ ಮಸೀದಿಗಳಾಗಿರುವಂಥದ್ದು. ಹಾಗಾಗಿ ಇಲ್ಲಿರುವಂಥ ಎಲ್ಲ ಮಸೀದಿಗಳು ಕೂಡ ನನಗೆ ಅನಿಸುವುದು ಅದು ಧಾರ್ಮಿಕ ಸ್ಥಳಗಳೇ, ಹಿಂದೂಗಳ ಧಾರ್ಮಿಕ ಸ್ಥಳಗಳೇ. ಹಾಗಾಗಿ ಅದರ ವಿರುದ್ಧ ನಾವು ಅದಕ್ಕೆ ಹೋರಾಟಗಳನ್ನು ನಡೆಸ್ತಾ ಇದ್ದೇವೆ. ನಮಗೆ ಅತ್ಯಂತ ಸಂತೋಷ ಆಗ್ತಿರುವಂಥದ್ದು ಇವತ್ತು ನಮ್ಮ ಪವಿತ್ರ ಸ್ಥಳ ಆಗಿರುವಂಥ ಕಾಶಿಯಲ್ಲಿ ಇರುವಂಥ ಜ್ಞಾನವಾಪಿ ಏನು ಅಲ್ಲಿ ಆ ಕ್ಷೇತ್ರ ಇದೆ, ಅಲ್ಲಿ ಕೂಡ ತನಿಖೆಯಾಗಿ ಅಲ್ಲಿ ಶಿವಲಿಂಗ ಲಿಂಗ ಪತ್ತೆ ಆಗಿದೆ ಅನ್ನುವಂಥದ್ದು ತುಂಬ ಸಂತೋಷ ಆಗ್ತಿದೆ. ಮತ್ತೆ ಒಂದು ನಮಗೆ ಕ್ಷೇತ್ರ ಹಿಂದೂಗಳ ಪವಿತ್ರ ಕ್ಷೇತ್ರ ಅದು ಆಗುತ್ತೆ ಎನ್ನುವಂತಹ ವಿಶ್ವಾಸ ಕೂಡ ನಮಗಿದೆ. ಹಾಗಾಗಿ ಈ ದೇಶದಲ್ಲಿರುವಂಥ ಎಲ್ಲವೂ ಕೂಡ ಒಂದು ಸಂಕ್ರಮಣ ಕಾಲದಲ್ಲಿ ನಾವಿದ್ದೇವೆ. ಇಲ್ಲಿ ಯಾವೆಲ್ಲ ಆಕ್ರಮಣಗಳಾಗಿ